ಈ ಒಂದು ಪೂಜೆಗೆ ಸಪಥವನ್ನು ಪ್ಯಾಕ್ ಮಾಡಿ ಮನಸ್ಸಿಗೆ ಬೋಡಾಂಚಿ ನೆಮ್ಮದಿ ಇಕ್ಕಿಂದ ಅಂಡ ಮುಗಿಪಾದ ಲಾಸ್ಟ್ ಉಣಸು ಕುಲ್ದೇರ್ ಕಾರ್ಯದರ್ಶಿ ಆಯ್ನ ಹಲೋ ಇನ್ನಿತ ಉಣಸ್ ಹೆಂಚಾತೀನಿ ಈ ಒಂದು ಪೂಜೆಗೆ ಸಪಥವನ್ನು ಪ್ಯಾಕ್ ಮಾಡ್ತಿದ್ದೇವೆ. ಏರು ನಮಸ್ತೆ ವೀಕ್ಷಕರೇ. ಇಂದು ನಮ್ಮ ಮಾರ್ಷಲ್ ಫ್ರೆಂಡ್ಸಿನ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯ ಸಲುವಾಗಿ ಸಪಥದ ಪ್ಯಾಕಿಂಗ್ ಅಲ್ಲಿದ್ದೇವೆ ನಾವೆಲ್ಲ. ಸಾಲಾಗಿ ಬಂದು ಲೈವ್ ಉಂಟು ಸಾಲಿಡ್ ಬರ್ತದೆ. ದೇವರನ್ನ ಪ್ರಸಾದವನ್ನು ಸ್ವೀಕರಿಸೋದು ಕತೆ ಸುರಾಣ ಪರ್ಸಕ್ಕೆ ಪೂರ ಕರೆಕ್ಟ್ ಬರಡು ಒಡೆ ಕಡಬಿಡು. ಮನಸ್ಸಿಗೆ ಬೋಡಾಂಚಿ ನೆಮ್ಮದಿ ಇಕ್ಕಿಂದ ಅಂಡ ಪೂರ ಇತ್ತಲ ನಿಷ್ಪುರವಾಗಿ ಕಾಪುಂಡು ದುಮ್ಮದಕ್ಕೆ ಒಂಜಿ ಪಾತ್ರ ಬಂಡರು ಬಿದಾಯ್ಡು ಬೆಂತದು ಇಲ್ಲ ಬತ್ತದ ಒಂಜಿ ಪುಂಡಿ ನುಪ್ಪದಿನ ರಂಜನ ಯೋಗ ಇತ್ತ ಇಟ್ಮಲ್ಲ ಭಾಗ್ಯ ಇಜ್ಜಿ ಇಲ್ಪಂಡು ನಿಂತು ಶ್ರೀ ಗುರುಗಳಿಗೆ ಗೌರವ ನಮನವನ್ನ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ವಾಮಿ ನಮ್ಮ ಪಾದಸ್ಪರ್ಶದಿಂದ
ಸಂಘದ ಮಾತಾ ಸದಸ್ಯರ್ಲ ಮಾತಾ ಬೇಲೆನು ಮುಗಿಪಾದ ಲಾಸ್ಟ್ ಗುಣಸು ಕುಲ್ದೇರು ನಮ್ಮ ಸಂಘದ ಸದಸ್ಯರೆಂದು ತೂವಲಿ ನಮ್ಮ ಹಿರಿಯರಾಯನ ಮಾಸ್ಟ್ರು ಎಮ್ ಸಿ ಡಿತ್ತಿನ ಮಾಸ್ಟ್ರು ಇದ ಮುಟ್ಟ ಎಮ್ ಸಿ ಮಲ್ತದ್ದು ಇತ್ತ ಗುಣಸು ಕುಲ್ದೇರು ಅರೆಗ್ಲ ಧನ್ಯವಾದಗಳು. ಇಡೀ ಎಪಿಸೋಡ್ ಒಂದು ಅಲ್ಲ ಕಾರ್ಯದರ್ಶಿ ಆಯ್ನ ಹಲೋ ಇನ್ನಿತ ಉಣಸ್ ಎಂಚ ಆತಂಡಿರೆಗ್ ಬಾರಿ ಶೋಕ ಹಾಂ ರಡ್ನೇ ಸರ್ತಿ ಬೈಪಾಯಿ ನಮ್ಮ ಮಾತಾ ಕಾರ್ಯಕ್ರಮಗಳು ಮುಗಿಪ ಕೊಡ್ತೀನಿ ಆಶ್ಚರ್ಯ ಮೇರೆಗೆ ಧನ್ಯವಾದಗಳು. ಅವು ಆಯ್ಬಕ್ಕ ನಮ್ಮ ನನ್ನತ ಕಾರ್ಯಕ್ರಮದ ಉಸ್ತುವಾರಿ ಸಾಂಸ್ಕೃತಿಕ ಸಚಿವೆ ಆಯ್ನಂತಿತ್ತಿನ ಭರತ್ ಮೇರು ಉಣಸುಡುಲ್ಲೇರು ಮೇರು ಗಟ್ಟಿ ಉಣಸು ಮಲ್ತದ್ದು ನನ್ನ ಸ್ಟೇಜಿ ಪೋಡು ಬಂದು ಸ್ಟೇಜಿದ ಮಾತಾ ಕಾರ್ಯಕ್ರಮವನ್ನು ನೆರವೇರಿಸೋದು ಕೊರೋಡು ಬಂದು ಮೆರಡ ವಿನಂತಿನ ಮಲ್ತೊಂದಿಲ್ಲ ಮೇರೆಗೆ ಮೆರ್ನ ಚಿಕ್ಕಮ್ಮ ಆಯ್ನಂತಿತ್ತಿನ ಜಯ ಮೇರು ನಮ್ಮ ಕಾಂಡೆಡ್ದು ನನ್ನ ಬಯ್ಯ ಮುಟ್ಟದ ಮಾತಾ ಕೋಶ ಅಂತೂ ಒಮ್ಮೆ ನಂಚಿತ್ತಿನ ಕೋಶಾಧಿಕಾರಿ ಮುಲ್ಪೊಲ್ಲೇರು ಕೋಶಾಧಿಕಾರಿ ರದ್ದು ಜನತಾ ಉಣಸುಡುಲ್ಲೇರು ಆಂಡಲ ಬಯ್ಯದ ಕೋಶಗೂ ಬೇಗ ಬರೋಡು ಇಜಿನ ಕೋಶ ಸಾಕ ಕಮ್ಮಿ ಹಾಪುಂಡು ನಮ್ಮ ಬ್ಯಾಂಕ್ದ ಅಧ್ಯಕ್ಷರು ಅರ್ನ ತೋಟೆ ಅರೆಂಚಿದಂಡಿಗೆ ಯಶಸ್ವಿಗೆ ಪಾತ್ರರಾಯಿನಂಚಿತ್ತಿನ ದಯಾನಂದ್ ಪೂಜಾರಿ ಸಂಘದ ಅಧ್ಯಕ್ಷರು ಮೇರ್ ನಮ್ಮೊಟ್ಟು ಲೈವ್ ಡುಲ್ಲೇರು ಸಂಘದ ಅಧ್ಯಕ್ಷರೇ ಇರಗೆ ಎಂಚ ಅನ್ಸುಂಡು ಪ್ರೋಗ್ರಾಮ್ ಪೂರ ಬಾರಿ ಶೋಕ ಆತಂಡ ಹಾಂ ಲಾಸ್ಟ್ ಸುಖೇಶ್ ಫಸ್ಟ್ ಬೈಜಿರ ಲಾಸ್ಟ್ ಬತ್ತಿಂಚ ಮಲ್ತೊಂದುಲ್ಲೆ ಮಾರ್ಷಲ್ ಫ್ರೆಂಡ್ಸ್ ಮನ್ನೊಲಿಗುಜ್ಜಿದ ಸಂಘಟನಾ ಕಾರ್ಯದರ್ಶಿ ನಮ್ಮೊಟ್ಟು ಲೈಡುಲ್ಲೇರು ಸಂಘಟನಾ ಕಾರ್ಯದರ್ಶಿಲೆ ಇರೆಗ್ ಇನ್ನಿತ ಮಧ್ಯ ಅರ್ಧ ಪ್ರೋಗ್ರಾಮ್ದ ಬಗ್ಗಿದ ಮಾಹಿತಿ ದಾದ ಬಾರಿ ಶೋಕ ಆತನು